ಬಿಜೆಪಿ ಸಂಸದರು ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರ್ಲು ಕರ್ನಾಟಕ ಕೇರಳ ಗಡಿ ಪ್ರದೇಶ ತಲಪಾಡಿಗೂ ಸೋಮವಾರ ಕಾಂಡೆ ಭೇಟಿ ಕೊಡ್ದು ಗಡಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಪಾಯಿರು. ಕೊರೋನಾ ಲಾಕ್ಡೌನ್ ಬೊಕ್ಕ ಕೇರಳಡ್ ಅವಿಟ್ಲ ವಿಶೇಷವಾದ ಕಾಸರಗೋಡು ಜಿಲ್ಲೆಡ್ ಕೊರೋನಾ ಸೋಂಕಿತೇರ್ನ ಪ್ರಕರಣ ಹೆಚ್ಚ ಉಪ್ಪು ನಿರ್ದಾತ್ರ ತಲಪಾಡಿ ಗಡಿನ ಕಟ್ಟೆಚ್ಚರ ಕಣ್ಗಾವಲ್ಡ್ ಕಾತೊಂದುಲ್ಲೇರು. ಟ್ರೀಟ್ಮೆಂಟ್ ತಗೊಳ್ತಾ ಇದ್ದು ಸ್ವಲ್ಪ ಕಾಂಪ್ಲಿಕೇಶನ್ ಜಾಸ್ತಿ ಆಗಿದೆ. ಒಂದು ಪೇಷಂಟ್ ಬೆಳಿಗ್ಗೆ 8 ಗಂಟೆಯಿಂದ ಗಡಿದಾಟದ ಕೇರಳದ ಇಂಚಿಗೆ ಬರಿಯರೆ ಏರೆಲ್ನ ಬುಡೊಂದಿಚ್ಚೇರು. ಆಂಡ ಇತ್ತೆ 4 ದಿನೊಟ್ಟು ಸುಪ್ರೀಂ ಕೋರ್ಟ್ದ ಆದೇಶದ ಬೊಕ್ಕ ಬೇತೆ ಸೀಕಡು ತೀವ್ರ ಅನಾರೋಗ್ಯಡ್ ಅಗತ್ಯ ಉಪ್ಪು ನಕ್ಲೆನು ಷರತ್ತುಬದ್ಧವಾದ ಇಂಚಿಗೆ ಚಿಕಿತ್ಸೆಗೆ ಬರಿಯರೆ ಬುಡೊಂದುಲ್ಲೇರು. ಆಧಾರ್ ಕಾರ್ಡ್ ಎಂತ ಉಂಟಾ? ನಿಮ್ಮದೇನು ಆಧಾರ್ ಕಾರ್ಡ್ ಇದ್ರೆ ಕೊಟ್ಟು ನಮಗೆ ಜಸ್ಟ್ ನೀವು ಇಲ್ಲಿಯವರು ಅಂತ ನೋಡ್ಲಿಕ್ಕೆ ಅಷ್ಟೇ, ಬೇರೆ ಏನಿಲ್ಲ ಆಯಿತಾ? ಯಾಕೆ ನಾವು ಕೇರಳದವರಾದ್ರೆ ನಮಗೆ ಫಾರ್ಮ್ ಬೇಕಾಗ್ತದೆ. ಇಲ್ಲೇ ಅಲ್ಲ, ದಕ್ಷಿಣ ಕನ್ನಡ. ಯಾವಾಗ ಡೆಲಿವರಿ ಆಗಿದ್ದು? ಡೆಲಿವರಿ ಆಗಾಗಿದಮ್ಮ 30th ಸರ್. ಲೋಕಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರ್ಲು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ರನ ಒಟ್ಟಿಗೆ ಸೋಮವಾರ ಕಾಂಡೆ ಇಡಿಗು ಭೇಟಿ ಕೊಡ್ದು ಪೊಲೀಸ್ ಅಧಿಕಾರಿಗಳ ಆರೋಗ್ಯ ಇಲಾಖಾ ಅಧಿಕಾರಿಗಳ ವ್ಯವಸ್ಥಿತ ಬಗೆಟು ಪರಿಶೀಲನೆ ನಡೆಪಾಯಿರು. CCTV ಎಲ್ಲ 24 hours ಕವರ್ ಆಗ್ತದೆ. DCSP ಅವರು ಕಮಿಷನರ್ಸ್ ಅವರು ಎಲ್ಲ ಮೊಬೈಲ್ ನೋಡ್ಬೋದು ಸರ್. ಅದು ಹೇಳಿದ್ರು ಕಮಿಷನರ್ ಹೋಗ್ಬೇಕು ಅಂತ ಎಲ್ಲ ಹೇಳಿದ್ರು. ಈ ಕಡೆ ನೋಡಿ ನಮ್ಮ ಕಡೆ 250 ಆ ಕಡೆಯಿಂದ ಕಡಿಮೆ ಖಾಲಿ ಸ್ಥಳೀಯರಿಗೆ ಐಡೆಂಟಿ ಕಾರ್ಡ್ ತೋರಿಸೋರಿಗೆ ಬಿಡಬೇಕಿತ್ತು, ಸ್ವಲ್ಪ ತೊಂದರೆ ಕೊಡ್ತಾರೆ. ಇಲ್ಲಿ ಈ ಗ್ರಾಮ ನಮ್ಮ ತಲಪಾಡಿ ಗ್ರಾಮದವರು ಈ ಜಾಗದಲ್ಲಿ ಐಡೆಂಟಿ ಕಾರ್ಡ್ ಲೋಕಲ್ ಅಂತೇಳಿ ಅಲ್ಲಿ ಅವ್ರು ತರಬಾರ್ದು. ಅಲ್ಲ, ಇಲ್ಲಿ ಲೋಕಲ್ ಇದೆ, ತಲಪಾಡಿ ಇಲ್ಲೇ ಲೋಕಲ್ ಅಂತೇಳಿ ಇಲ್ಲೇ ಲೋಕಲ್ನವ್ರು ಅಲ್ಲಿಂದ ತರಬಾರ್ದು ಅಂತ ಅಲ್ಲಿ ಅವ್ರು ಕೆಲವರು ಏನು ಮಾಡ್ತಾರೆ, ಇಲ್ಲಿ ಮನೆ ಐಡೆಂಟಿಫೈ ಮಾಡಿ ಇದು ಮಾಡ್ತಾರೆ. ಇಲ್ಲಿ ಅದಕ್ಕೆ ಏನಾದರೂ ನೀವೊಂದು ಕಟ್ಟಿ ಇಲ್ಲಿ ಇಲ್ಲಾಂದ್ರೆ ಅದೊಂದು ಸಮಸ್ಯೆ ಬರುತ್ತೆ. ಈಗ ನಮಗೆ ಆ ಬಾರ್ಡ್ರ್ಗಳೆಲ್ಲ ಏನಾಗಿದೆ ಗೊತ್ತಾ, ಇಲ್ಲಿ ಆ ಮನೆ ಐಡೆಂಟಿಫಿಕೇಶನ್ ಇಟ್ಕೊಂಡು ಅಲ್ಲಿಂದ ಹಿಡ್ಕೊಂಡು ಬರ್ತಾ ಇದ್ದಾರೆ, ಗೊತ್ತಾಯ್ತು ನಿಮಗೆ? ಅಲ್ಲ, ಇದು ರಾಮನಗರ ಸರಿ ಮಾಡ್ತಾರೆ ಲೋಕಲ್ ಇಲ್ಲಿಯವರು ಲೋಕಲ್ ಆಚೆ ಹೋಗುವವರಿದ್ದಾರೆ ಅಂತ ತೊಂದರೆ ಏನಂದರೆ ಇವ್ರು ಹೋಗುವಾಗ ಆಚೆ ಕಡೆಯವ್ರು ಕೆಲವರನ್ನು ಫಿಕ್ಸ್ ಮಾಡಿ ಹೇಗೆ ಆಚೆ ತಗೊಂಡು ಹೋಗ್ತಾರೆ. ಅವ್ರಿಗೆ ಸಮಸ್ಯೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಟ್ರೈನ್ ಗೂಡ್ಸ್ ಟ್ರೈನಲ್ಲಿ ಹೋಗ್ತಾರಂತ ಮಾಹಿತಿ ಇತ್ತು. ಅದನ್ನು ಸ್ಟಾಪ್ ಮಾಡಿ ಚೆಕ್ ಮಾಡ್ತಾರೆ ಸರ್. ಇಲ್ಲೆಲ್ಲ ನದಿನಲ್ಲಿ ಬರೋದಕ್ಕೆ ಪೋಸ್ಟಲ್ ಸೆಕ್ಯೂರಿಟಿ ಪೋಸ್ಟರ್ ಮತ್ತು ಅದನ್ನೆಲ್ಲ ಸೀಲ್ ಮಾಡಿದ್ದಾರೆ. ಹೌದು ಸರ್. ಬಾಸು ಇಲ್ಲ, ಪೈಲು ಇಲ್ಲ ಸರ್. ಡಿಸ್ಟೆನ್ಸ್ ಎಲ್ಲ ಪೊಲೀಸ್ ಇಲಾಖಾ ಅಧಿಕಾರಿಗಳು ಬೊಕ್ಕ ಆರೋಗ್ಯ ಇಲಾಖಾ ಅಧಿಕಾರಿಗಳು ಒಂಜಿ ತಂಡವಾದ ಎಡ್ಡ ಬೇಲೆ ಮಲ್ತೊಂದುಲ್ಲೇರು. ಇಂಚಿತ್ತಿನ ಕಠಿಣ ನಿಯಂತ್ರಣದಾತ್ರ ಕುಡ್ಲಡ್ ಜಿಲ್ಲೆಡ್ ಕೊರೋನಾ ಸೋಂಕು ಪ್ರಕರಣ ಕಡಿಮೆ ಆತನ ಪಡೆದು ಕೋಟಾ ಶ್ರೀನಿವಾಸ್ ಪೂಜಾರ್ಲು ತಿಳಿಪಾಯಿರು. ಇವತ್ತು ಮಾನ್ಯ ಸಂಸದರಾಗಿರುವ ನಳಿನ್ ಕುಮಾರ್ ಜೊತೆ ನಾವೆಲ್ಲ ಬಂದು ತಲಪಾಡಿ ಗೇಟನ್ನು ಪರಿಶೀಲನೆ ಮಾಡಿದೆವು. ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಂಡವಾಗಿ ಕೆಲಸಗಳನ್ನು ಮಾಡ್ತಾ ಇರೋದನ್ನು ಗಮನಿಸಲಾಗಿದೆ. ನಮ್ಮ ಬೇರೆ ರಾಜ್ಯದಿಂದ ಕೇರಳದಿಂದ ಬಂದಿರುವಂಥ ರೋಗಿಗಳು ಯಾರಾದರೂ ಇದ್ದರೆ
ಅವ್ರನ್ನ ನಮ್ಮದೇ ಆದಂಥ ಒಂದು ತಂಡ, ನಮ್ಮ ಜಿಲ್ಲೆಯ ವೈದ್ಯಾಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಅವರಿಗೆ ಕೊರೋನಾ ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ಆನಂತರ ತುರ್ತು ಚಿಕಿತ್ಸೆ ಆಗಿದ್ದರೆ ಮಾತ್ರ ಚಿಕಿತ್ಸೆ ಕೊಟ್ಟು ವಾಪಸ್ ಬಿಡಿಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಗೆ ಬರುವಂಥ ಪ್ರಯಾಣಿಕರ ಮೇಲೆ ಕಣ್ಗಾವಲು ಮಾಡೋದು ಮತ್ತು ವಿನಾಕಾರಣ ಯಾರನ್ನೂ ಬಿಡದಿರುವಂಥ ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದೇವೆ. ನಾನು ಎಲ್ಲ ಜಿಲ್ಲೆಗಳಿಗೆ ಮತ್ತು ರಾಜ್ಯಗಳಿಗೆ ವಿನಂತಿ ಮಾಡ್ತೇನೆ, ಇದನ್ನು ಕೊರೋನಾವನ್ನು ನಿಯಂತ್ರಣ ಮಾಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಭಾಳ ಕಟ್ಟುನಿಟ್ಟಾಗಿ ನಾವು ವ್ಯವಹರಿಸಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಅನಿವಾರ್ಯ ಆದರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇರೆಗೆ ಯಾವ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂಥ ಕೆಲಸಗಳಿದೆ ಅದನ್ನು ಮಾತ್ರ ಮಾಡಲಾಗುತ್ತೆ ಅನ್ನೋದನ್ನು ತಾವೆಲ್ಲರೂ ಗಮನಿಸಬೇಕು. ಎಲ್ಲ ಗಡಿಗಳನ್ನು ಕೂಡ ಬಂದ್ ಮಾಡಿದ್ದೇವೆ. ಕೊರೋನಾ ದಿನದಿಂದ ದಿನಕ್ಕೆ ಇವತ್ತು ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಕಡಿಮೆ ಆಗ್ತಿದೆ. ಕೇವಲ 5 ಪಾಸಿಟಿವ್ ಪ್ರಕರಣಗಳಿವೆ. 16ನೇ ತಾರೀಕಿಗೆ ಎಲ್ಲಿಯಾದರೂ ನಮ್ಮದು ಪೂರ್ತಿ ಮುಗಿದ್ರೆ ನಾವು ಒಂದಷ್ಟು ಸಮಾಧಾನ ನಿಟ್ಟುಸಿರು ಬಿಡುವಂಥ ಕೆಲಸಗಳಾಗ್ಬೋದು ಅಂತ ತಿಳ್ಕೊಂಡಿದ್ದೇವೆ. ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಮ್ಮ ವಿನಂತಿ. ಅಥವಾ ಕಾಸರಗೋಡಿಂದ ಯಾರೇ ಬಂದರೂ ಕೂಡ ಆಂಬುಲೆನ್ಸಲ್ಲಿ ಬರಲಿ, ತುರ್ತು ನಿಗದಲ್ಲಿ ಬರಲಿ, ಯಾವುದೇ ತುರ್ತಾದ ಚಿಕಿತ್ಸೆಗೆ ಬರಲಿ, ನಮ್ಮದೇ ವೈದ್ಯಾಧಿಕಾರಿಗಳ ತಂಡ ಅದನ್ನು ಪರಿಶೀಲನೆ ಮಾಡುತ್ತೆ. ಮತ್ತು ಅದು ತುರ್ತು ಅಂತ ಹೌದು ಅಂತ ಕಂಡು ಬಂದರೆ ಮತ್ತು ಕೊರೋನಾಗಳಿಗೆ ಸಂಬಂಧ ಇಲ್ಲ ಅಂತ ಕಂಡು ಬಂದರೆ ಮಾತ್ರ ಒಂದು ನಿರ್ದಿಷ್ಟವಾದಂಥ ಆಸ್ಪತ್ರೆಗೆ ಅವ್ರನ್ನ ಕಳಿಸುವಂಥ ಕೆಲಸಗಳಾಗುತ್ತೆ. ಅಲ್ಲಿ ಚಿಕಿತ್ಸೆ ಪಡೆದು ವಾಪಸ್ ಕೊಡಿಸುವಂಥ ಕೆಲಸಗಳ ಮೇಲೆ ಕೂಡ ಕಣ್ಗಾವಲನ್ನು ಮಾಡ್ತೇವೆ. ಈಗಾಗಲೇ 2 ದೂರುಗಳು ದಾಖಲಾಗಿವೆ ಉಳ್ಳಾಲ ಪೊಲೀಸ್ ಸ್ಟೇಷನಲ್ಲಿ. ಇಲ್ಲ, ಒಂದಂದರೆ ಅವರು ಮೆದುಳು ಅಂತ ಹೇಳಿಕೊಂಡು ಬಂದು ಇಲ್ಲಿ ಚಿಕಿತ್ಸೆ ಪಡೆಯದೆ ಸೀದಾ ಅವರಿಗೆ ಮಾಹಿತಿ ಕೊಡದೆ, ಆಸ್ಪತ್ರೆಗೆ ಮಾಹಿತಿ ಕೊಡದೆ ಯಾರು ಸುಳ್ಳು ಮಾಹಿತಿ, ತಪ್ಪು ದಾರಿ ಮತ್ತು ಯಾವುದಾದ್ರೂ ಆಕ್ರಮ ಮಾಡ್ತಾರಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಪೊಲೀಸ್ ಕ್ರಮವನ್ನು ಕೈಗೊಳ್ತೇವೆ. ಅಲ್ಲ, ಈಗ ಆಗಿದೆ ಒಂದು ಅಂತ ಆಗಿದ್ದ ಪ್ರಕರಣವೂ ಕೂಡ ಪರಿಶೀಲನೆ ವ್ಯಾಪ್ತಿಯಲ್ಲಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೊರೋನಾ ಪ್ರಕರಣ ತೋಜಿದು ಬತ್ತಿ ಬೊಕ್ಕ ನಮ್ಮ ಜಿಲ್ಲೆಡು ಹೆಚ್ಚಿನ ಸಂಖ್ಯೆಡು ಕಾಸರಗೋಡದ ರೋಗಿಲು ಉಪ್ಪುನೆಯನ್ನು ಗಮನಿಸಾದ ನಮ್ಮ ಜಿಲ್ಲೆಯನ್ನು ನಿಯಂತ್ರಣ ಮಲ್ಪುಡಾಯಿನ ಸ್ಥಿತಿ ಬತ್ತಂಡು ಮಾತಾ ಕಡೆಟ್ಲ ಇಂಚೆನೆ ನಿಗಾ ವಯಸ್ಸಿನ ಬಂದೋಬಸ್ತ್ ಮಲ್ತಿನ ಕಾರಣ ನಮ್ಮ ಜಿಲ್ಲೆಡು ಈನಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬೈದಂಡು ಜನಕ್ಲನ ಸಹಕಾರ ನಿರಂತರ ಬೋರ್ಡು ಪಣದು ಶ್ರೀ ನಳಿನ್ ಕುಮಾರ್ ಕಟೀಲ್ ತಿಳಿಪಾಯರು. ನಮ್ಮ ಕರೋನಾ ಪ್ರಕರಣಗಳು ದಾಖಲಾದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಸರಗೋಡು ಕಡೆಯಿಂದ ಬಂದಿರತಕ್ಕಂಥ ಪೇಷಂಟ್ಗಳು ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲೂ ಒಂದಷ್ಟು ಆಸ್ಪತ್ರೆಗಳ ಮೇಲೆ ನಿಗಾ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ಬಂದಾಗ ಕೇರಳದಿಂದ ಬರ್ತಕ್ಕಂಥ ಅಥವಾ ಇನ್ನೊಂದು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಪೇಷಂಟ್ಗಳನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವು ಮಾಡಿದೆವು. ಆ ಸಂದರ್ಭದಲ್ಲಿ ತಲಪಾಡಿ ಗೇಟ್ ಪಕ್ಕದ 21 ಕಡೆಯಿಂದ ನಮ್ಮ ಕರ್ನಾಟಕಕ್ಕೆ ಕೇರಳ ಭಾಗದಿಂದ ಬರಲಿಕ್ಕಾಗುತ್ತೆ. ಈ ಪ್ರದೇಶ 16 ವರ್ಷಗಳಿಂದ ನಮಗೆ ಸಂಬಂಧ ಇರತಕ್ಕಂಥ ಕ್ಷೇತ್ರಗಳು ಕಾಸರಗೋಡು ಹತ್ತಿರದ ಎಲ್ಲ ಜಿಲ್ಲೆಗಳು, ಅವರ ಎಲ್ಲ ಬೇಕು ಬೇಡಗಳು ಮಂಗಳೂರಲ್ಲೇ ಇರತಕ್ಕಂಥ ಕಾರಣಕ್ಕೋಸ್ಕರ ನಮ್ಮೆಲ್ಲ ಸಹಕಾರಗಳನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆದರೆ ಅನಿವಾರ್ಯ ಇವತ್ತು ಜಿಲ್ಲೆಗಳು ರಾಜ್ಯಗಳು ಎಲ್ಲವೂ ಗಡಿಗಳನ್ನು ಬಂದ್ ಮಾಡಬೇಕು ಅನ್ನತಕ್ಕಂಥ ಆದೇಶದ ಮೇರೆಗೂ ನಮ್ಮಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲ ಗಡಿ ಪ್ರದೇಶಗಳನ್ನು ಸ್ವಲ್ಪ ಬಂದ್ ಮಾಡುವಂಥ ಕೆಲಸ ಕಾರ್ಯಗಳು ನಡೀತು. ಆ ಸಂದರ್ಭದಲ್ಲಿ ಕೇರಳದವರು ಕೋರ್ಟಿಗೆ ಹೋಗಿರ್ತಕ್ಕಂಥದ್ದು, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಬೊಮ್ಮಾಯಿ ಅವರು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದರ ಬೇರೆ ಮೇಲ್ಮನವಿಯನ್ನು ಸಲ್ಲಿಸಿ ಸುಪ್ರೀಂ ಕೋರ್ಟಲ್ಲಿ ಹೋದಾಗ ಒಂದಷ್ಟು ಒಪ್ಪಂದದ ಮುಖಾಂತರವಾಗಿ ನಮ್ಮ ಗಡಿಗಳಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ನಮ್ಮ ಜಿಲ್ಲೆ ತೊಗೊಂಡಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಹರ್ಷ ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನಗಳು, ನಮ್ಮ ಜಿಲ್ಲಾಧಿಕಾರಿಗಳು ತೊಗೊಂಡಿರ್ತಕ್ಕಂಥ ತೀರ್ಮಾನಗಳು ಬಹಳ ಸ್ಪಷ್ಟ ಇರೋದರಿಂದ ಇವತ್ತು ಆ ಭಾಗದಿಂದ ಬರ್ತಕ್ಕಂಥ ಬೇರೆ ಬೇರೆ ಪೇಷಂಟ್ಗಳು ಕಡಿಮೆ ಆಗಿದೆ. ವಿಶೇಷವಾಗಿ ಇಲ್ಲಿ ಬಂದವರನ್ನೆಲ್ಲವೂ KS ಹೆಗಡೆಗೆ ಕರ್ಕೊಂಡು ಹೋಗೋ ನಿಮಿತ್ತ ಒಂದೇ ಆಸ್ಪತ್ರೆಯಿಂದ ತೆರೆದಿಟ್ಟು ಕೇರಳದವರಿಗೂ ಸಹಕಾರ ಕೊಡ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ಒಪ್ಪಿಗೆ ಮುಖಾಂತರ ಆಗಿದೆ. ಇವತ್ತು ಅದರ ಪರಿಣಾಮ ಇವತ್ತು ನಮ್ಮ ಜಿಲ್ಲೆ ಕೊರೋನಾ ನಿಯಂತ್ರಣದ ಜಿಲ್ಲೆ ಆಗಿದೆ. 13 ಇರತಕ್ಕಂಥದ್ದು ಇವತ್ತೆಲ್ಲರೂ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ. ಪಕ್ಕದ ಕಾಸರಗೋಡಲ್ಲಿ ಜಾಸ್ತಿ ಆಗ್ತಾಯಿದೆ, ದಿನ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇವತ್ತು ಈ ವ್ಯವಸ್ಥೆಗಳು ಪೂರ್ತಿಯಾಗಿರ್ತಕ್ಕಂಥ CC ಕ್ಯಾಮರಾಗಳನ್ನು ಹಾಕುವಂಥದ್ದು, ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಇದಕ್ಕೆ ಬಳಕೆ ಮಾಡಿರ್ತಕ್ಕಂಥದ್ದು, ಡಾಕ್ಟ್ರುಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು, ರೈಲ್ವೆ ಟ್ರ್ಯಾಕಲ್ಲೂ ಹೋಗದ ರೀತಿಯಲ್ಲಿ ಮತ್ತು ಬೋಟಲ್ಲಿ ಬರ್ತಕ್ಕಂಥವ್ರನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೋಸ್ಟ್ ಗಾರ್ಡ್ ಮುಖಾಂತರ ನಿಯಂತ್ರಣ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಾಗಿದ್ದಾವೆ. ಆದಾಗ್ಯೂ ನಾವು ಕೇರಳದಿಂದ ಬರ್ತಕ್ಕಂಥ ದಿನಸಿ ವಸ್ತುಗಳ ಗೂಡ್ಸ್ಗಳಿಗೆ ಅವಕಾಶ ಮಾಡಿಕೊಡತಕ್ಕಂಥದ್ದು, ಅನಿವಾರ್ಯ ಬರ್ತಕ್ಕಂಥವ್ರು ಬಹಳ ಸಮಸ್ಯೆಗಳಿದ್ದಲ್ಲೇ ಇರತಕ್ಕಂಥವ್ರಿಗೆ ಆ್ಯಂಬುಲೆನ್ಸಲ್ಲಿ ಸಹಕಾರ ನೀಡತಕ್ಕಂಥದ್ದನ್ನೆಲ್ಲ ಮಾನವೀಯತೆ ನೆಲೆಯಲ್ಲಿ ಮಾಡಿರೋದು. ಇವತ್ತು ನಾನು ಉಸ್ತುವಾರಿ ಸಚಿವರು ಇದನ್ನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇವೆ. ಇವತ್ತು ಪೊಲೀಸ್ ಇಲಾಖೆ ವೈದ್ಯಾಧಿಕಾರಿಗಳ ತಂಡ ತೊಗೊಂಡಿರ್ತಕ್ಕಂಥ ತೀರ್ಮಾನಗಳು ಸ್ಪಷ್ಟ ಇದೆ, ಸರಿ ಇದೆ, ಇಲ್ಲ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ. ಈ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗದಿಂದ ಬರ್ತಕ್ಕಂಥ ಇದು ನಿಯಂತ್ರಣ ಆಗಿದೆ ಅಂತ ನನಗೆ ಅನ್ನಿಸ್ತದೆ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಬೋಳಿಯಾರ್, ಕೂಡ್ಲ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ,
ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಪ್ರಮುಖರು ಸರ್ವಶ್ರೀ ಜಿತೇಂದ್ರ ಶೆಟ್ಟಿ, ಸುರೇಶ್ ಆಳ್ವ, ಎಸಿಪಿ ಕೋದಂಡರಾಮ, ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟುಗೆ ಇದ್ದಾರೆ.